ನಮಸ್ತೆ, ಹೇಗಿದ್ದೀರಾ ಎಲ್ಲರೂ ಸಹ? ವೆಲ್ಕಮ್ ಟು ಮೈ ಚಾನಲ್. ನಾನು ಸ್ಮಿತಾ ಶೆಟ್ಟಿ ಅಂತ. ಆ್ಯಕ್ಚುಲಿ ನನ್ನ ಕೈಯಲ್ಲಿ ಒಂದು ಬಾಕ್ಸ್ ನೋಡ್ತಾ ಇದ್ದೀರಾ. ನಿಮಗೆಲ್ಲ ಕ್ಯೂರಿಯಾಸಿಟಿ ಆಗಿರ್ಬೋದು, ಏನಿದು ಅಂತ, ಏನು ಬ್ಲಾಗ್ ಮಾಡ್ತಿದ್ದಾರೆ ಇವತ್ತು ಅಂತ. ಆ್ಯಕ್ಚುಲಿ ಇದು ಬೇಬಿ ಪ್ರಾಡಕ್ಟು. 10 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಹೋಮ್ ಮೇಡಾಗಿ ಮನೆಯಲ್ಲೇ ತಯಾರಿಸಿದ್ದು. ನನ್ನ ಮಗುಗೆ ಡೈಲಿ ಬ್ರೇಕ್ಫಾಸ್ಟಿಗೆ ನಾನು ಇದೇ ಕೊಡ್ತೀನಿ. ಸೊ ನಾನು ಥಿಂಕ್ ಮಾಡಿದೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಿಮ್ಮ ಮನೇಲಿ ಯಾರಾದರೂ ಮಕ್ಕಳೆಲ್ಲ ಇದ್ದರೆ ಔಟ್ಸೈಡ್ದು ಸಿರ್ಲ್ಯಾಕು ಅದು ಇದೆಲ್ಲ ಕೊಡೋದಕ್ಕಿಂತ ಮನೇಲೇ ಹೆಲ್ದಿಯಾಗಿ ತಯಾರಿಸಿದ್ದು ಒಂದು ರೆಸಿಪಿ ಹೇಳೋಣ ಅಂಥೇಳಿ ಈ ಬ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಪ್ರಾಡಕ್ಟು ನನಗೆ ಮುತ್ತಜ್ಜಿಯಿಂದ ಬಂದಿದ್ದು. ಒಂದು 3 ಜನರೇಷನ್ ದಾಟಿ ಬಂದಿದೆ ಈ ಪ್ರಾಡಕ್ಟು ರೆಸಿಪಿ. ಆ್ಯಕ್ಚುಲಿ ನನ್ನ ಅಮ್ಮನಮ್ಮ ಮುದ್ದು ಮಾಡ್ತಿದ್ರು. ನೆಕ್ಸ್ಟು ನನ್ನಮ್ಮನಿಗೆ ಹೇಳಿದರು. ಈಗ ಅಮ್ಮ ನನಗೆ ಹೇಳಿಕೊಟ್ಟಿದ್ದಾರೆ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ತುಂಬ ಬೆನಿಫಿಟ್ ಇದೆ ಇದರಲ್ಲಿ ಯಾರು ಬೇಕಿದ್ರೂ ಹಾಗೆ ತೊಗೊಳ್ಬೋದು. ಮಕ್ಕಳೇ ತೊಗೊಳ್ಬೇಕು ಅಂತ ಏನಿಲ್ಲ. ಮಕ್ಕಳೇ ಯಾಕಂತ ಹೇಳಿದರೆ, ಮಕ್ಕಳು ಎಲ್ಲ ಪ್ರಾಡಕ್ಟನ್ನು ಎಲ್ಲ ವಸ್ತುವನ್ನು ತಿನ್ನಲ್ಲ. ಅಂದರೆ ವೆಜಿಟೇಬಲ್ಸು ನಾವೇನೇನೆಲ್ಲ ತಿಂತೀವಿ ಅದನ್ನೆಲ್ಲ ಮಕ್ಕಳು ತಿನ್ನಲ್ಲ. ಸೊ ಅವ್ರ ಬಾಡಿಗೂ ಎಲ್ಲ ನ್ಯೂಟ್ರಿಷನ್ಸು, ಮಿನರಲ್ಸು, ಕ್ಯಾಲ್ಶಿಯಮು, ಐರನ್ ಕಂಟೆಂಟ್ ಎಲ್ಲ ಬೇಕಾಗುತ್ತೆ. ಸೊ ಇದು ನಾನು ಮಾಡಿದ ಪ್ರಾಡಕ್ಟಲ್ಲಿ ಅದೆಲ್ಲನೂ ಇನ್ಕ್ಲೂಡ್ ಆಗಿದೆ. ಸೊ ಇದನ್ನು ಕೊಡೋದ್ರಿಂದ ಮಕ್ಕಳಿಗೆ ಅದೆಲ್ಲ ಬಾಡಿಗೆ ಸೇರುತ್ತೆ. ನೀವು ಟ್ರೈ ಮಾಡಿ. ನಾನು ಹೇಗೆ ಮಾಡ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸಿಕೊಡ್ತೀನಿ. ಇದು ಆ್ಯಕ್ಚುಲಿ 1 ಇಯರಿಂದ ಮಕ್ಕಳಿಗೆ ಈ ಪ್ರಾಡಕ್ಟನ್ನು ಕೊಡ್ಬೋದು. 1 ಇಯರಿಂದ ನೋ ಏಜ್ ಲಿಮಿಟ್. ಎಷ್ಟು ವರ್ಷ ಬೇಕಿದ್ರು ಮಕ್ಕಳು ಎಷ್ಟು ಸಮಯ ತಿಂತಾರೆ ಅಷ್ಟು ಸಮಯ ಕೊಡ್ಬೋದು. ಏನು ಸೈಡ್ ಎಫೆಕ್ಟ್ ಇಲ್ಲ. ಮಕ್ಕಳು ಹೆಲ್ದಿಯಾಗಿರ್ತಾರೆ. ಇನ್ನು ನನ್ನ ಮಗ 1st ಸ್ಟ್ಯಾಂಡರ್ಡು 2nd ಸ್ಟ್ಯಾಂಡರ್ಡು ಇನ್ನೂ ಮಣ್ಣಿ ತಿಂತಿದ್ದಾನೆ ಅಂಥೇಳಿ ನಗ್ತಾರೆ. ಆ ಥರ ಏನೂ ತಿಳ್ಕೊಳ್ಬೇಡಿ. ನಿಮ್ಮ ಮಗು ಎಷ್ಟು ಸಮಯ ತನಕ ತಿನ್ನುತ್ತೆ ಅಷ್ಟು ತನಕ ಕೊಡ್ತಾನೆ ಹೋಗಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಇದರಲ್ಲಿ ಟ್ರೈ ಮಾಡಿ ನೋಡಿ. ನಾನು ಈಗ ಹೇಳ್ತೀನಿ ಹೇಗೆ ಮಾಡಬೇಕು ಅಂಥೇಳಿ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡಿ, ಇವಾಗೆಲ್ಲ ಕೊರೋನಾ ಟೈಮು, ಮಕ್ಕಳಿಗೆಲ್ಲ ಇಮ್ಯುನಿಟಿ ಇರೋಲ್ಲ. ಹೀಗಿದೆ ಹೋಮ್ ಮೇಡ್ ಪ್ರಾಡಕ್ಟ್ ಎಲ್ಲ ಮಾಡಿಕೊಟ್ರೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ನಾವು ಸಣ್ಣದಿರುವಾಗ ಮಕ್ಕಳಿಗೆ ಏನು ಕೊಡ್ತೀವಿ ಅದೇ ಅವ್ರ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ. ದೊಡ್ಡದಾದ್ಮೇಲೆ ಏನು ತಿಂದರೂ ಸಹ ಅಷ್ಟೇ. ಅದು ಸಣ್ಣದಿಂದ ನಾವೇನು ಕೊಡುತ್ತೆ ಅದೇ ದೊಡ್ಡದಾದ್ಮೇಲೆ ಹೆಲ್ಪ್ ಆಗೋದು. ಸಣ್ಣದಿರುವಾಗಲೇ ನಾವು ತುಂಬ ಹೆಲ್ದಿಯಷ್ಟು ಹೋಮ್ ಮೇಡ್ ಪ್ರಾಡಕ್ಟ್ಸು, ಈ ಜಂಕ್ ಫುಡ್ ಎಲ್ಲ ಕೊಡಬಾರ್ದು. ಈಗಿದ್ದು ಪ್ರಾಡಕ್ಟ್ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಹೆಲ್ದಿಯಾಗಿರ್ತಾರೆ. ಬೇಗ ಏನು ಶೀತ, ಕಫ, ಅದು ಇದು ಜ್ವರ ಅದೆಲ್ಲ ಏನಾಗಲ್ಲ. ಮಕ್ಕಳಿಗೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅವ್ರ ಇಮ್ಯುನಿಟಿ ತುಂಬ ಬೂಸ್ಟ್ ಆಗಿರುತ್ತೆ. ಅದಕ್ಕೆ ನಾವು ಹೀಗೆ ಫುಡ್ಡೆಲ್ಲ ಮಾಡಿ ಕೊಡಬೇಕು. ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ. ಆಮೇಲೆ ನಿಮ್ಮ ಮನೇಲೇ ಟ್ರೈ ಮಾಡಿ ನಿಮ್ಮ ಮಗುಗೆ ತಿನ್ನಿಸಿ. ತುಂಬ ಟೇಸ್ಟಿನೂ ಆಗಿರುತ್ತೆ. ಮಕ್ಕಳು ಲೈಕ್ ಮಾಡ್ತಾರೆ. ನನ್ನ ಮಗ ಅಂತೂ ದೋಸೆ ತಿಂಡಿ ಅದು ಇದೇನಿದ್ರೆ ಸ್ವಲ್ಪ ಟೇಸ್ಟ್ ಮಾಡ್ತಾನೆ. ಆಮೇಲೆ ಇದು ಕೊಟ್ಟರೆ ಚೆನ್ನಾಗಿ ತಿಂತಾನೆ. ಹಾಗೆ ನಿಮ್ಮ ಮಗುಗೂ ಮಾಡಿಕೊಡಿ. ಬೇಬಿ ಪ್ರಾಡಕ್ಟಿಗೆ ನಾನು ಏನೆಲ್ಲ ಯೂಸ್ ಮಾಡಿದ್ದೀನಿ ಅಂದರೆ, ಹೆಸರು 1 kg, ಗೋಧಿ 1 kg, ರಾಗಿ 1 kg, ಜೋಳ 1 kg, ಕಡಲೆ 500 ಗ್ರಾಮ್ಸು, ಮಸೂರ್ ದಾಲ್ ಅಂತ ಬರುತ್ತೆ, ಒಂದು ಟೈಪ್ ಆರೆಂಜ್ ಕಲರ್ ಇರುತ್ತೆ, ಸಣ್ಣದು ದಾಲ್ ಥರನೇ, ಅದರಲ್ಲೇ ಇನ್ನೊಂದು ಮಸೂರ್ ದಾಲ್, ಅದು ಒಂದು 500 ಗ್ರಾಮ್ಸು, ಫ್ಲ್ಯಾಕ್ಸ್ ಸೀಡ್ಸು 500 ಗ್ರಾಮ್ಸು, ಫ್ಲ್ಯಾಕ್ಸ್ ಅಂದರೆ ಅಗಸೆ ಬೀಜ, ಅದು ಒಂದು 500 ಗ್ರಾಮ್ಸ್ ಯೂಸ್ ಮಾಡಿದ್ದೀನಿ. ಆಮೇಲೆ ದಾಲು ಅದು ಸಹ 500 ಗ್ರಾಮ್ಸು. ಆಮೇಲೆ ಸ್ವಲ್ಪ ಬೆಲ್ಲ ಬೇಕು. ಆಮೇಲೆ ಸೋಯಾ ತುಂಬ ಒಳ್ಳೆಯದು, ಅದೂ 500 ಗ್ರಾಮ್ಸ್ ಯೂಸ್ ಮಾಡಿದ್ದೀನಿ. ಯಾರೆಲ್ಲ ಇದನ್ನು ಫಸ್ಟ್ ಟೈಮ್ ಮಾಡ್ತಿದ್ದೀರಿ ಸ್ವಲ್ಪ ಮಾಡಿ. ನಾನಂದರೆ ತುಂಬ ಸಮಯದಿಂದ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೊಂದು 3-4 ಮಂತ್ಸ್ ಬರುತ್ತೆ. ಹಾಗಾಗಿ ನಾನೆಲ್ಲ 1 kg ಮಾಡಿ ಇಡ್ತೀನಿ. ನೀವೆಲ್ಲ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಾಡೋರು ಯಾರಾದರೂ ಇದ್ದರೆ ಸ್ವಲ್ಪ ಮಾಡಿ. 100 ಗ್ರಾಮ್ಸು ಎಲ್ಲನೂ 100 ಗ್ರಾಮ್ಸ್ ತೊಗೊಂಡು ನೋಡಿ. ಆಮೇಲೆ ಎಲ್ಲ ಮಕ್ಕಳಿಗೂ ಇದು ಆಲ್ಮೋಸ್ಟ್ ಎಲ್ಲರಿಗೂ ಆಗುತ್ತೆ. ಏನಾದ್ರು ಬೇರೆ ಮಕ್ಕಳಿಗೆಲ್ಲ ಗೊತ್ತಾಗಲ್ಲ. ನಮಗೆ ಅಲರ್ಜಿ ಏನಾದರೂ ಆಗುತ್ತೆ ಫುಡ್ಡಿಂದ ಅಂತ ಹೇಳಿದರೆ ಸುಮ್ಮನೆ ಇಷ್ಟು ಮಾಡಿ ವೇಸ್ಟ್ ಆಗುತ್ತಲ್ಲ. ಅದಕ್ಕೆ ನೀವು ಮಾಡುವಾಗ ಸ್ವಲ್ಪ ಮಾಡಿ ಮಗುಗೆ ಸ್ವಲ್ಪನೇ ತಿನ್ನಿಸಿ. ಒಮ್ಮೆಲೆ ತುಂಬ ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಈಗ ನಾನು ಹೇಳಿ ಅಂತ ಹೇಳ್ತೀನಿ.
ಮೊದಲಿಗೆ ಇದು ಯಾವುದೆಲ್ಲ ಮೊಳಕೆ ಬರುತ್ತೆ ನೋಡಿ ಇದರಲ್ಲಿ, ಅದನ್ನೆಲ್ಲ ಚೆನ್ನಾಗಿ ತೊಳಿಬೇಕು ನೀರಲ್ಲಿ ತೊಳೆದು ನೈಟ್ ತೊಳಿರಿ, ನೆನೆಸಿಡಿ ಅದನ್ನು ನೈಟ್ ಫುಲ್ಲು. ಆಮೇಲೆ ಡೇಲಿ ಅದನ್ನೊಂದು ಒಳ್ಳೆ ಕಾಟನ್ ಕ್ಲೋತಲ್ಲಿ ಗಟ್ಟಿಯಾಗಿ ಕಟ್ಟಿ ಒಂದು ಸೈಡಲ್ಲಿ ಇಡಿ. ಅದೆಲ್ಲ ಮೊಳಕೆ ಬಂದಾದಮೇಲೆ ಅದನ್ನು 1 ಡೇ ತಗೊಳುತ್ತೆ, ಒಂದು ಸಂಜೆ ಆಗುತ್ತೆ. ನೀವು ಬೆಳಗ್ಗೆ ಹಾಕಿದರೆ ಚೆನ್ನಾಗಿ ಮೊಳಕೆ ಬರುತ್ತೆ. ಮೊಳಕೆ ಬಂದಮೇಲೆ ಅದನ್ನು ಒಳ್ಳೆ ತಿಳಿ ಬಿಸಿಲಿರುತ್ತಲ್ಲ, ಒಳ್ಳೆ ಒಂದು ಕಾಟನ್ ಕ್ಲೋತ್ ಹಾಕಿ ಅದರಲ್ಲಿ ಒಣಗಿಸಿ ಮೊಳಕೆ ಬಂದದ್ದನ್ನೆಲ್ಲ. ಅದು ತುಂಬ ಡ್ರೈ ಆಗಬೇಕು, ಯಾಕಂದರೆ ಅದರಲ್ಲಿ ನೀರಿನ ಅಂಶ ಒಂಚೂರು ಇರಬಾರ್ದು. ನಾವು ಸ್ಟೋರ್ ಮಾಡ್ತೀವಲ್ಲ, ಇಲ್ಲ ನೀರಿನ ಪಸೆ ಏನಾದರೂ ಇದ್ದರೆ ಅದು ಬೂಸ್ಟ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಅದು ತುಂಬ ಡ್ರೈ ಆಗಬೇಕು. ಫುಲ್ ಡ್ರೈ ಆದಮೇಲೆ ಅದು ಕಾಳು ಥರನೇ ಆಗುತ್ತೆ, ಅಷ್ಟು ರೋಸ್ಟ್ ಆಗಿಬಿಡುತ್ತೆ. ಅದೆಲ್ಲ ಆದಮೇಲೆ ಒಂದು 2-3 ದಿನ ಬಿಸಿಲಿಗೆ ಹಾಕಿ, ಚೆನ್ನಾಗಿ ಬಿಸಿಲು ಫುಲ್ ಡ್ರೈ ಆಗಬೇಕು. ನೀರಿನ ಪಸೆ ಎಲ್ಲ ಹೋದ್ಮೇಲೆ ತನ್ನಿ ಅದನ್ನೆಲ್ಲ ಒಂದು ಕಾವಲಿಗೆ ಹಾಕಿ ಒಂದೊಂದನ್ನೇ. ಈಗ ಫಸ್ಟಿಗೆ ನೀವು ಹೆಸರು ಬೇಳೆ ಮಾಡ್ತಿದ್ದೀರಂದರೆ ಹೆಸರು ಬೇಳೆನ ಒಂದು ಕಾವಲಿಗೆ ಹಾಕಿ ಅದನ್ನು ಫುಲ್ ರೋಸ್ಟ್ ಮಾಡಿ. ರೋಸ್ಟ್ ಅಂದರೆ ಸ್ವಲ್ಪ ನೀರಿನ ಪಸೆ ಎಲ್ಲ ಹೋಗಬೇಕು, ಪಟ್ ಪಟ್ ಅಂತ ಒಂದು ಸೌಂಡ್ ಬರುತ್ತೆ. ಅಲ್ಲಿ ತನಕ ಅದನ್ನು ಹುರಿದಾದ್ಮೇಲೆ ಅದನ್ನು ಗ್ಯಾಸ್ ಆಫ್ ಮಾಡಿ ಅದನ್ನು ಒಂದು ಪೇಪರಿಗೆ ಹಾಕಿ ತಣಿಲಿಕ್ಕೆ ಬಿಡಿ. ಕಂಪ್ಲೀಟ್ ತಣಿಬೇಕು ಅದನ್ನು ಒಂಚೂರು ಬಿಸಿ ಇರಬಾರ್ದು. ಫುಲ್ ತಣ್ಣದ ಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ, ನುಣ್ಣಗೆ ಪೌಡ್ರ್ ಮಾಡಿ. ಈಗ ನಿಮ್ಮ ಮಗು 1 ವರ್ಷದ್ದು ಆ ಲೆವೆಲಿಗೆಲ್ಲ ಏನಾದರೂ ಇದ್ದರೆ ಅದನ್ನು ದಾಳಿಸ್ಬೇಕು, ತುಂಬ ಸ್ಮೂತಾಗಿರಬೇಕು ಪೇಸ್ಟು. ಮಕ್ಕಳಿಗೆ ಡೈಜೆಸ್ಟ್ ಮಾಡಲಿಕ್ಕಾಗಲ್ಲ, ಅದಕ್ಕಾಗಿ ತುಂಬ ಪ್ಲೇನ್ ಪೌಡ್ರ್ ಥರ ಮಾಡ್ಕೊಳ್ಳಿ. ಆಮೇಲೆ ಉಳಿದಿದ್ದನ್ನು ಸೇಮ್ ಅದೇ ಥರನೇ ಗೋಧಿ, ರಾಗಿ, ಜೋಳ, ಸೋಯಾ ಇದನ್ನೆಲ್ಲನೂ ಮೊಳಕೆ ಬರುತ್ತೆ. ಅದನ್ನು ಸೇಮ್ ಪ್ರೊಸೀಜರೇ, ಬಿಸಿಲಲ್ಲಿ ಚೆನ್ನಾಗಿ ಒಣಗಬೇಕು. ನೆಕ್ಸ್ಟ್ ಇದನ್ನು ಫ್ರೈ ಮಾಡಿ ತಣಿದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಡಿ. ನೆಕ್ಸ್ಟು ಉಳಿದಿರುತ್ತೆ ನೋಡಿ, ಕಡಲೆ, ಮಸೂರು ದಾಲ್, ಫ್ಲ್ಯಾಕ್ಸ್ ಸೀಡ್ಸು, ದಾಲು, ಅದನ್ನೆಲ್ಲ ಏನು ಮಾಡಬೇಕಂದ್ರೆ ಈ ಕಡಲೆ, ಮಸೂರು ದಾಲು ಮತ್ತು ದಾಲು ಇದನ್ನು ಚೆನ್ನಾಗಿ ತೊಳೆದು ಬಿಸಿಲಿಗೆ ಒಣಗಿಸ್ಬೇಡಿ. ಅದನ್ನು ಮೊಳಕೆ ಏನು ಬರೋಲ್ಲ. ಬಿಸಿಲಿಗೆ ಒಣಗಿಸಿದ್ಮೇಲೆ ಡ್ರೈ ಆಗುತ್ತೆ ಫುಲ್ಲು. ಅದು 1-2 ದಿನ ತಾಗಿದ್ಮೇಲೆ ಅದನ್ನು ಅಷ್ಟೇ ಕಾವಲಿಗೆ ಹಾಕಿ ಫ್ರೈ ಮಾಡಿ, ನೀರಿನ ಪಸೆ ಎಲ್ಲ ಹೋಗಬೇಕು. ಆಮೇಲೆ ಒಂದು ಪೇಪರಿಗೆ ಹಾಕಿ ಅದು ಫುಲ್ಲು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಈ ಫ್ಲ್ಯಾಕ್ಸ್ ಸೀಡ್ಸ್ ಇದೆಯಲ್ಲ, ಅದನ್ನು ತೊಳಿಲಿಕ್ಕೆ ಹೋಗ್ಬೇಡಿ, ಏನೂ ಮಾಡಬೇಡಿ. ಅದನ್ನು ಡೈರೆಕ್ಟಾಗಿ ಅದ್ರಲ್ಲೇನಾದ್ರು ಕಸ ಇದೆ ಅಂತೆಲ್ಲ ಹುಡುಕಿ ಸೈಡಿಗೆ ಇಟ್ಟು ಸೀದಾ ಕಾವಲಿಗೆ ಹಾಕಿ ಅದನ್ನು ಫ್ರೈ ಮಾಡಿ. ಪಟ 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 ಅಂತ ಸೌಂಡ್ ಬರುತ್ತೆ. ಅದಾದಮೇಲೆ ಅದನ್ನು ಒಂದು ಪೇಪರಿಗೆ ಹಾಕಿ ಕೋಲ್ಡಾಗಿ ಆಮೇಲೆ ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊಳ್ಳಿ. ಫ್ಲ್ಯಾಕ್ಸ್ ಸೀಡನ್ನು ನೀರಿಗೆ ಹಾಕಿದರೆ ಅದು ತುಂಬ ನೋಳಿ ಆಗುತ್ತೆ, ಅಂದರೆ ಅದು ಅಂಟಾಗುತ್ತೆ. ಅದಕ್ಕೆ ಅದನ್ನು ಏನು ಮಾಡಬಾರ್ದು. ಫ್ಲ್ಯಾಕ್ಸ್ ಸೀಡ್ಸ್ ತುಂಬ ಒಳ್ಳೆಯದು, ಅದರಲ್ಲಿ ಒಮೆಗಾ 3 ತುಂಬ ಅತ್ಯಚ್ಛವಾಗಿದೆ. ಅದು ಮಕ್ಕಳಿಗೆ ತುಂಬ ಒಳ್ಳೆಯದು. ಹಾಗಾಗಿ ಇದು ಪ್ರೊಸೀಜರು. ನೆಕ್ಸ್ಟ್ ನಾನು ಇದನ್ನು ಹೇಗೆ ಮಾಡೋದು ಅಂತ ಈಗ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ, ನೋಡ್ತಾ ಇರಿ. ಫೈನಲಿ ನೀವು ಯಾವುದೆಲ್ಲ ಪೌಡ್ರೀಗ ಮಾಡಿದ್ದೀರಿ ನೋಡಿ, ಅದನ್ನೆಲ್ಲ ಒಂದು ದೊಡ್ಡ ಪೇಪರಿಗೆ ಹಾಕಿ ಎಲ್ಲದನ್ನು ತಂದು ಒಂದೇ ರಾಶಿ ಮಾಡಿ, ಅಂದರೆ ಮಿಕ್ಸ್ ಮಾಡಬೇಕು. ಅದನ್ನು ಯಾವುದಾದ್ರು ಒಂದು ಕ್ಯಾಪ್ ಏನಾದ್ರು ತೊಗೊಂಡು ಫುಲ್ ಮಿಕ್ಸ್ ಮಾಡಿ. ಅದನ್ನೀಗ ನೀವೇನೆಲ್ಲ ಫ್ರೈ ಮಾಡಿದ್ದೀರಿ
ಮೊಳಕೆ ಬಂದಿದ್ದು ಪೌಡ್ರ್ ಆಗಿರುತ್ತಲ್ಲ ಫ್ಲ್ಯಾಕ್ಸ್ ಸೀಡ್ಸು ಅದು ಇದು ಅಂತ ಎಲ್ಲನೂ ಮಿಕ್ಸ್ ಮಾಡಿ ಯಾವುದಾದ್ರು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡಿ. ಈ ರೀತಿಯಾಗಿ ಮಾಡಿ ನೋಡಿ ನಾನೀಗ ಏನು ಮಾಡ್ತಿದ್ದೀನಿ ಅಂತ. ಅದೇ ರೀತಿ ಮಾಡಿ, ಗಾಳಿ ಸ್ವಲ್ಪನೂ ತಾಗಬಾರ್ದು, ನೀರಿನ ಪಸೆನೂ ಇರಬಾರ್ದು. ತುಂಬ ಕೇರ್ಫುಲ್ಲಾಗಿ ಮಾಡಿ, ಯಾಕಂದರೆ ಮಗುವಿನ ಫುಡ್ ಪ್ರಾಡಕ್ಟ್ ಅಲ್ವಾ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಮಕ್ಕಳಿಗೆ ಆಮೇಲೆ ಡೈಜೆಷನ್ ಆಗೋಲ್ಲ. ಅದಕ್ಕೋಸ್ಕರ ಆಮೇಲೆ ಚೆನ್ನಾಗಿ ಏರ್ ಟೈಟ್ ಕಂಟೈನರಲ್ಲಿ ಚೆನ್ನಾಗಿ ಮುಚ್ಚಳ ಹಾಕಿ ಟೈಟಾಗಿ ಸ್ಟೋರ್ ಮಾಡಿ ಇಡಿ. ಏನೂ ಪ್ರಾಬ್ಲಮ್ ಆಗೋಲ್ಲ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ, ನಾನು ಆನ್ಸರ್ ಮಾಡ್ತೀನಿ ನಿಮಗೆ. ಏನೂ ಇಲ್ಲ, ಏನು ಕೆಮಿಕಲ್ ಇಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ. ಯಾರಿಗೆ ಬೇಕಾದರೂ ಕೊಡ್ಬೋದು, ದೊಡ್ಡವರು ಬೇಕಿದ್ರೆ ಮಾಡಿ ತಿನ್ಬೋದು, ಏನೂ ಆಗೋಲ್ಲ. ನೋಡಿ ಟ್ರೈ ಮಾಡಿ. ಈ ವಿಡಿಯೋ ಲೈಕ್ ಆದರೆ ನನಗೊಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೆಲ್ದಿಯಾಗಿರುತ್ತೆ. ನೀವೇ ಮಾಡಿದ ಫುಡ್ ಅಂತೇಳಿ ಪ್ರೌಡ್ ಫೀಲ್ ಆಗುತ್ತೆ. ಈ ಸಿರ್ಲ್ಯಾಕ್ ಎಲ್ಲ ಸುಮ್ಮನೆ ಇದೇ ಕೊಡಿ, ಮಕ್ಕಳಿಗೆ ಹೆಲ್ದಿಯಾಗಿರ್ತಾರೆ.